ಇನ್ನು ಯಾವುದಾದರೂ ಒಂದು ಕ್ಷೇತ್ರದಲ್ಲಿ ಮೇರು ಸಾಧನೆ ಮಾಡಿದಂತಹ ವ್ಯಕ್ತಿಗಳ ಹೆಸರನ್ನ ಯಾವುದಾದರೂ ರಸ್ತೆ, ಊರು ಇತ್ಯಾದಿಗಳಿಗೆ ಇಡುವುದನ್ನ ನಾವೆಲ್ಲ ನೋಡಿದ್ದೇವೆ. ಆದ್ರೆ ಬಾಹ್ಯಾಕಾಶದ ಆಚೆಗೂ ಈ ಒಂದು ಹೆಸರನ್ನ ಇಟ್ಟು ಗೌರವ ಸೂಚಿಸಲಾಗುತ್ತೆ ಅಂದ್ರೆ ನೀವು ನಂಬ್ತೀರಾ? ಇಲ್ಲ ಅಂದ್ರೂ ನಂಬಲೇಬೇಕು. ಹೌದು, ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ವಿದ್ಯಾರ್ಥಿಯ ಹೆಸರನ್ನ ಆಕಾಶದಂಗಳದ ಪುಟ್ಟ ಗ್ರಹವೊಂದಕ್ಕೆ ಇಡುವ ಮೂಲಕ ರಾಜ್ಯದ ವಿದ್ಯಾರ್ಥಿಯೊಬ್ಬನಿಗೆ ಅಪರೂಪದ ಗೌರವ ಸಲ್ಲಿಸಲಾಗಿದೆ. ಇದೇನು ಸ್ಟೋರಿ ಅಂತ ಕೇಳೋದಾದ್ರೆ ಈ ರಿಪೋರ್ಟ್ ನೋಡಿ. ಹೌದು, ಪುತ್ತೂರಿನ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ ವಿಜ್ಞಾನ ವಿಭಾಗದಲ್ಲಿ ಓದುತ್ತಿರುವ ಸ್ವಸ್ತಿಕ್ ಪದ್ಮಾ ಅವರ ಹೆಸರು ಈಗ ಒಂದು ಪುಟ್ಟ ಗ್ರಹದ ಹೆಸರಾಗಿದೆ. ಮೆಸಚ್ಯೂಸೆಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಲಿಂಕನ್ ಲ್ಯಾಬೊರೇಟರಿ ಅಂಡ್ ಇಂಟರ್ನ್ಯಾಷನಲ್ ಆಸ್ಟ್ರೋನಾಮಿಕಲ್ ಯೂನಿಯನ್ ಇಂತಹದೊಂದು ಗೌರವವನ್ನ ಪ್ರದಾನ ಮಾಡಿದ್ದು ಅಂತಾರಾಷ್ಟ್ರೀಯ ಮಟ್ಟದ ISEF 2018ರಲ್ಲಿ ಅವರು ಮಾಡಿದ ಸಾಧನೆಯನ್ನ ಪರಿಗಣಿಸಿ ಈ ಗೌರವವನ್ನ ನೀಡಲಾಗಿದೆ. ಈ ಮೂಲಕ ಸ್ವಸ್ತಿಕ್ ಪದ್ಮಾ ಅವರು 2019ರ ಮೇ ತಿಂಗಳಿನಲ್ಲಿ ನಡೆಯುವ ಗೂಗಲ್ ಸೈನ್ಸ್ ಫೇರ್ನಲ್ಲಿ ಭಾಗವಹಿಸಲು ಸಹ ಸ್ವಸ್ತಿಕ್ ಪದ್ಮಾ ಅವರು ಅರ್ಹತೆಯನ್ನ ಪಡೆದಿದ್ದಾರೆ. ಸ್ವಸ್ತಿಕ್ ಪುತ್ತೂರು ನೆಹರು ನಗರದ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ದ್ವಿತೀಯ ವಿಜ್ಞಾನ ವಿಭಾಗದ ವಿದ್ಯಾರ್ಥಿ. ತಂದೆ ಶ್ರೀರಾಮ್ ಭಟ್ ಹಾಗೂ ತಾಯಿ ಮಲ್ಲಿಕಾ ಶ್ರೀರಾಮ್ ಭಟ್. ಸ್ವಸ್ತಿಕ್ಗೆ ತನ್ನ ಚಿಕ್ಕ ವಯಸ್ಸಿನಿಂದಲೇ ತನಗೆ ವಿಜ್ಞಾನಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ಆಸಕ್ತಿ ಹೆಚ್ಚು. ತನ್ನ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನ ಪುತ್ತೂರು ತೆಂಕಿಲದ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಮುಗಿಸಿರುವ ಸ್ವಸ್ತಿಕ್ 2015-16ರಲ್ಲಿ ರಾಜ್ಯ ಮಟ್ಟದಲ್ಲಿ ನಡೆದ ಅನೇಕ ವಿಜ್ಞಾನ ಮಾದರಿ ಸ್ಪರ್ಧೆಗಳಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಕ್ಕಾಗಿ ರಾಜ್ಯ ಮಟ್ಟದ ಕಲಾಶ್ರೀ ಪ್ರಶಸ್ತಿ ಹಾಗೂ 2016-17ರಲ್ಲಿ ಯುವ ವಿಜ್ಞಾನಿ ಪ್ರಶಸ್ತಿಗಳನ್ನು ಪಡೆದಿದ್ದಾನೆ. ಜೊತೆಗೆ ಪ್ಲಾಸ್ಟಿಕ್ ತ್ಯಾಜ್ಯ ಮರುಬಳಕೆಯ ಬಗ್ಗೆ ನಡೆಸಿದ ಸಂಶೋಧನೆಗಾಗಿ ರಾಷ್ಟ್ರಪತಿಗಳಿಂದ ಅಸಾಧಾರಣ ಬಾಲ ಪ್ರತಿಭೆ ಪ್ರಶಸ್ತಿಯನ್ನ ಪಡೆದಿದ್ದಾನೆ. IRIS ರಾಷ್ಟ್ರೀಯ ಮಟ್ಟದ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಹಾಗೂ ಅಮೆರಿಕದ ಲಾಸ್ ಏಂಜಲ್ಸ್ನಲ್ಲಿ ನಡೆದ ISEF ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲಿ ASM ಫೌಂಡೇಶನ್ ವತಿಯಿಂದ ಸ್ಪೆಷಲ್ ಅವಾರ್ಡ್ ಕೂಡ ಪಡೆದಿರುತ್ತಾನೆ. ನನಗೆ ತಿಳುವಳಿಕೆ ಇದ್ದ ರೀತಿಯಲ್ಲಿ ಹೈಸ್ಕೂಲ್ನಲ್ಲೇ ಈ ವಿಷಯಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತಾ ಇದ್ದ ಹುಡುಗ ಇವ. ಅಲ್ಲಿಯೂ ಕೂಡ ಬೇರೆ ಬೇರೆ ಅನ್ವೇಷಣೆಯನ್ನು ಮಾಡೋದರ ಮೂಲಕ ಸುದ್ದಿ ಆಗ್ತಾ ಇದ್ದ. ಹಾಗೆ ಇಲ್ಲಿ ಬಂದ ನಂತರ ಕೂಡ ಅದನ್ನು ಕಡಿಮೆ ಮಾಡಲಿಲ್ಲ, ಅದಕ್ಕಿಂತ ಜಾಸ್ತಿ ತನ್ನ ಪ್ರತಿಭೆಯನ್ನು ಪ್ರಕಟ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದು ಆ ಪ್ರಯತ್ನದಲ್ಲಿ ಜಯಶೀಲನಾಗಿ ಸುಮಾರು ರೀತಿಯ ಪ್ರಶಸ್ತಿಗಳನ್ನು ಕೂಡ ಪಡ್ಕೊಂಡಿದ್ದಾನೆ. ಹಾಗೆ ಇತ್ತೀಚಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ರೀತಿಯಲ್ಲಿ ಪಡ್ಕೊಂಡಿದ್ದಾನೆ. ಹಾಗೆ ನಮ್ಮ ಕಾಲೇಜಿಗೆ ನಿಜವಾಗಿ ಒಂದು ಹೆಮ್ಮೆ ತರುವ ಕೆಲಸವನ್ನು ಮಾಡ್ತಾ ಇದ್ದಾನೆ. ಹಾಗೆ ಅವನು ಮುಂದಕ್ಕೆ ಒಂದು ಒಳ್ಳೆಯ ವಿಜ್ಞಾನಿಗಳಿಂದ ನಮ್ಮೆಲ್ಲರ ಹಾರೈಕೆ. ರಾಜ್ಯ ಸರ್ಕಾರದ ವತಿಯಿಂದ ಕರ್ನಾಟಕ ಪ್ರತಿಭಾ ರತ್ನ ಹಾಗೂ ಮಕ್ಕಳ ಪ್ರತಿಭಾ ಪುರಸ್ಕಾರ ಪ್ರಶಸ್ತಿಯು ಲಭಿಸಿರುತ್ತದೆ. 2017-18ರಲ್ಲಿ ಮಕ್ಕಳಲ್ಲಿ ಪ್ರೋಟೀನ್ ಕೊರತೆಯನ್ನ ಪತ್ತೆ ಹಚ್ಚುವ ಸುಲಭ ಸಾಧನ ಸಂಶೋಧನೆಗಾಗಿ IRIS ಚಿನ್ನದ ಪದಕವನ್ನ ಪಡೆದಿರುತ್ತಾನೆ. ಅಮೆರಿಕದ ಪಿಟ್ಸ್ಬರ್ಗ್ನಲ್ಲಿ ನಡೆದ INSEF 2018ರ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬೆಳ್ಳಿ ಪದಕ ಹಾಗೂ ಸಂವಿತ್ ಫೌಂಡೇಶನ್ ವತಿಯಿಂದ ಅಗ್ನಿ ಅವಾರ್ಡ್ ಪಡೆದಿರುತ್ತಾನೆ. ಕರ್ನಾಟಕ ಸರ್ಕಾರದಿಂದ ರಾಜ್ಯೋತ್ಸವ ಸಾಧಕ ಪ್ರಶಸ್ತಿ ಹಾಗೂ ಇನ್ನು ಅನೇಕ ಸಂಘ ಸಂಸ್ಥೆಗಳಿಂದ ಪುರಸ್ಕಾರ ಲಭಿಸಿರುತ್ತದೆ. ನಮಗೆ ಅವಾರ್ಡ್ ಬಂದರೆ ಅದು ದೇಶಕ್ಕೆ ಅವಾರ್ಡ್ ಬಂದಂತೆ. ಬೇರೆ ದೇಶಕ್ಕೆ ಸ್ಪರ್ಧೆಗೋಸ್ಕರ ಹೋದಾಗ ಅಲ್ಲಿ ನಮ್ಮ ದೇಶವನ್ನ ಗುರುತಿಸುವಾಗ ನಮಗೆ ತುಂಬಾ ಖುಷಿಯಾಗ್ತದೆ. ನಾನು ಎಲ್ಲರಿಂದಲೂ ಒಂದೊಂದು ಅಂಶವನ್ನ ಅಳವಡಿಸಿದ್ದೇನೆ ಎನ್ನುತ್ತಾನೆ ಸ್ವಸ್ತಿಕ್. ಈತನ ಸಾಧನೆಗೆ ಹೆತ್ತವರ ಪ್ರೋತ್ಸಾಹ ನಿರಂತರವಾಗಿದೆ. ನಾನಿವತ್ತು ಇಲ್ಲಿ ನಿಂತು ಮಾತಾಡಲಿಕ್ಕೆ ಎಷ್ಟು ಪ್ರಶಸ್ತಿಗಳು ಬಂದಿದೆ ಅದಕ್ಕೆ ಎಲ್ಲ ಕಾರಣ ನನ್ನ ಶಾಲೆ ಮತ್ತು ನನ್ನ ಕಾಲೇಜಿನ ಸಪೋರ್ಟ್ ಮತ್ತು ನನ್ನ ಪೇರೆಂಟ್ಸ್ ಹಾಗೂ ಬಂಧು ಬಳಗ ಎಲ್ಲರೂ ಸಹ ನನಗೆ ಪ್ರೋತ್ಸಾಹ ಮಾಡಿದ್ದಾರೆ, ಎಲ್ಲರೂ ಸಹ ಸಹಾಯ ಮಾಡಿದ್ದಾರೆ. ಅವರ ಒಂದು ಪ್ರೋತ್ಸಾಹ ಹಾಗೂ ಒಂದು ಸಹಾಯದಿಂದಾಗಿ ನನಗೆ ಇವತ್ತು ಈ ಪ್ರಶಸ್ತಿಗಳೇನು ಬಂದಿದೆ ಅಥವಾ
ನನ್ನ ಹೆಸರನ್ನೀಗ ಒಂದು ಗ್ರಹಕ್ಕೆ, ಒಂದು ಪುಟ್ಟ ಗ್ರಹಕ್ಕೆ ಇಡ್ತಾರೆ. ಎಲ್ಲ ಸಾಧನೆಗೆ ನನಗೆ ಸಪೋರ್ಟ್ ಮಾಡಿದವರು ನನ್ನ ಶಾಲೆ, ಕಾಲೇಜ್ ಮತ್ತು ನನ್ನ ಪೇರೆಂಟ್ಸ್ ಮತ್ತು ಫ್ಯಾಮಿಲಿ. ತನ್ನ ವಯಸ್ಸಿಗಿಂತಲೂ ಮೀರಿದ ಯೋಚನಾ ಶಕ್ತಿಯನ್ನ ಹೊಂದಿರುವ ಸ್ವಸ್ತಿಕ್ ಈಗಾಗಲೇ ತನ್ನ ಅಪ್ರತಿಮ ಸಾಧನೆಯ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾನೆ. ಆತನ ಒಳಗೆ ಇನ್ನಷ್ಟು ಯೋಚನೆ, ಮುಂದಾಲೋಚನೆ ಮತ್ತು ಕಲ್ಪನೆಗಳಿದ್ದು ಅವುಗಳೆಲ್ಲವೂ ಈಡೇರಲಿ. ಈ ಮೂಲಕ ವಿಜ್ಞಾನ ಲೋಕಕ್ಕೆ ಕರಾವಳಿಯ ಒಂದು ತಾರೆ ಸೇರ್ಪಡೆಗೊಳ್ಳಲಿ ಎನ್ನುವುದು ಎಲ್ಲರ ಹಾರೈಕೆ. ಅನಿಶ್ ಕುಮಾರ್, ವಿ4 ನ್ಯೂಸ್ 24/7 ಪುತ್ತೂರು.